ಸೌಜನ್ಯನ ತಾಯಿ ಬಂದು ನ್ಯಾಯ ಕೇಳ್ತಾ ಇದ್ದಾರೆ, ಭಿಕ್ಷೆ ಬೇಡ್ತಾ ಇದ್ದಾರೆ. ನಮ್ಗೆ ಯಾರಿಗೂ ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದುರಂತ ಮಾರಕವಾಗಿದೆ. ನಾವೆಲ್ಲರೂ ಒಟ್ಟಿಗೆ ನಿಂತು ಶಕ್ತಿಯುತವಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಖಂಡಿತವಾಗಿಯೂ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕಿದ್ದೇವೆ. ಹೆಚ್ಚು ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ತುಂಬಾ ಜನ ಹೋರಾಟಗಾರರು ಮಾತಾಡ್ಲಿಕ್ಕಿದ್ದಾರೆ. ನೀವೆಲ್ಲರೂ ಸಿಪಿಐ ಕೊಟ್ಟಂತ ತೀರ್ಪಿನ ವರದಿಯನ್ನ ನೋಡಿ, ಅಲ್ಲಿ ಯಾವ ವರದಿಯನ್ನ ಕೊಟ್ಟಿದ್ದಾರೆ ಅದನ್ನು ಪ್ರತಿಯೊಬ್ಬರು ಗಮನಿಸಿ. ಸೌಜನ್ಯಾಳನ್ನ ಯಾವ ರೀತಿ ಅತ್ಯಾಚಾರ ಮಾಡಿದ್ದಾರೆ, ಅವರನ್ನ ಯಾವ ರೀತಿ ಕೊಲೆ ಮಾಡಿದ್ದಾರೆ, ಅಂತ ಪಾಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮಗೆ ಯಾರಿಗೂ ಮತ್ತೆ ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ, ನಮಗೆ ಯಾರಿಗೂ ಧರ್ಮಾಧಿಕಾರಿಯ ಪಟ್ಟ ಬೇಡ, ನಮಗೆ ಯಾರಿಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರ ಬೇಡ, ನಮಗೆ ಯಾರಿಗೂ ಹುಂಡಿಯ ದುಡ್ಡು ಬೇಡ. ನಮಗೆ ಬೇಕಾಗಿದ್ದು ಖಾಲಿ ಕೇವಲ ಸೌಜನ್ಯಗಳಿಗೆ ನ್ಯಾಯ. ಈ ನ್ಯಾಯಕ್ಕಾಗಿ ಮಾತ್ರ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ಮುಂದುವರಿತಾ ಇದ್ದೇವೆ. ಯಾವ ರೀತಿಯ ಕುತಂತ್ರ ಮಾಡಿದ್ರು ಇದಕ್ಕೆ ಬಗ್ಗುವುದಿಲ್ಲ. ಮಹೇಶಣ್ಣನೊಟ್ಟಿಗೆ ಪ್ರಾಣ ಹೋಗುವ ತನಕವೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ವಂದಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟದಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ವಂದೇ ಮಾತರಂ, ಜೈ ಶ್ರೀರಾಮ್. ವಂದನೆಗಳು ಶ್ರೀ ಅನಿಲ್ ಕುಮಾರ್ ಅವರಿಗೆ.